ದೆಹಲಿಯ ಗಲಭೆಯ ನೆಪದಲ್ಲಿ ಸಿಪಿಎಂನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ ಯೆಚೂರಿ ಹಾಗೂ ಮತ್ತಿತರ ಮೇಲೆ ಸುಳ್ಳು ಆರೋಪ ಪಟ್ಟಿ ಸಲ್ಲಿಸಿದ ದೆಹಲಿ ಪೊಲೀಸರು ಹಾಗೂ ನರೇಂದ್ರ ಮೋದಿ ಸರ್ಕಾರದ ಫ್ಯಾಸಿಸ್ಟ್ ಮನೋಭಾವವನ್ನು ಖಂಡಿಸಿ ಮಿನಿ ವಿಧಾನಸೌಧದ ಎದುರು ಸಿಪಿಎಂ ವತಿಯಿಂದ ಪ್ರತಿಭಟನಾ ಪ್ರದರ್ಶನ ನಡೆಯಿತು. ಪ್ರತಿಭಟನಾ ನಿರತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರ ಪರವಾದಿ, ರೈತರ ಪರವಾದಿ, ಇನ್ನು ಈ ದೇಶದ ಪ್ರಜಾಪ್ರಭುತ್ವ ಒರಿಪೇರಿಗೋಸ್ಕರ, ಈ ದೇಶದ ಸಂವಿಧಾನ ಒರಿಪೇರಿಗೋಸ್ಕರ ನಡೆಯುವಂತಂದುಲ್ಲರ ಅಂಚಿನ ಬಿತ್ತೆ ನಾಡು ನಾಡ್ದಿನಿ ಕೇಶಪಾಟ್ನ ಅಂಚಿನ ಪ್ರಯತ್ನ ನೀನು ಮಲ್ಪೇರ್ನಾಂಡ ಐನು ಖಂಡಿತವಾದಿ ಈ ದೇಶದ ಜನತೆ ಐನು ಕ್ಷಮಿಸಿರ ಸಾಧ್ಯ ಐತಿ. ಈ ದೇಶದ ಪ್ರಜಾಪ್ರಭುತ್ವ ಶಕ್ತಿಲು, ಜಾತ್ಯತೀತ ಶಕ್ತಿಲು ಖಂಡಿತವಾದ ಐನು ಒಗ್ಗಟ್ಟಾದ ಹೋರಾಟದ ಮೂಲಕ ಸೋಪವೇರಿ ಪಂಡದ ಎಂಕುಲು ಇನ್ನಿಪನ್ನೇರ ಅಪೇಕ್ಷೆ ಬಂದ್ರೆ. ಪ್ರತಿಭಟನೆಯಲ್ಲಿ ಸುನಿಲ್ ಕುಮಾರ್ ಬಜಾಲ್, ಮುನೀರ್ ಕಾಟಿಪಳ್ಳ, ಸಂತೋಷ್ ಬಜಾಲ್, ಜಯಂತಿ ಶೆಟ್ಟಿ ಮತ್ತಿತರರು ಹಾಜರಿದ್ದರು. ಕಾಂಗ್ರೆಸ್ ಸೀತಾರಾಮ ಯೆಚೂರಿ ಅವರ ಮೇಲೆ ಸುಳ್ಳು ಕೇಸ್ ಹಾಕಿದ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಮಸೂದೆಗಳನ್ನು ಜಾರಿ ಮಾಡಿದ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೊಳಿಸುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ.